ಕಳೆದ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತೀಯ ಮತ್ತು ರಾಜಕೀಯ ಕಾರಣಕ್ಕೆ ನಡೆದಂತಹ ಕೊಲೆ ಪ್ರಕರಣಗಳಿಗೆ ಸಮಾನ ನ್ಯಾಯವನ್ನು ಒದಗಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದೆ. ನಗರದ ಸರ್ಕಿಟ್ ಹೌಸ್ನಲ್ಲಿ ಸ್ಪೀಕರ್ ಯುಟಿ ಖದರ್ ಭೇಟಿಯಾದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಕೆಕೆ ಸಾಹುಲ್ ಹಮೀದ್ ನೇತೃತ್ವದ ನಿಯೋಗ ವಿಧಾನಸಭಾ ಅಧ್ಯಕ್ಷರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದೆ. ಮಂಗಲಪೇಟೆಯ ಫಾಜಿಲ್ ಕೊಲೆ ಪ್ರಕರಣದಲ್ಲಿ ಸಂಘ ಪರಿವಾರದ ಮುಖಂಡ ಶರಣ್ ಪಂಪೇಲ್ ಅವರನ್ನ ಬಂಧಿಸಿ UAPA ಅಡಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕೆಕೆ ಶಾಹುಲ್ ಹಮೀದ್ ಆಗ್ರಹಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ವರ್ಷ ನಡೆದಂತಹ ಧರ್ಮಾಧಾರಿತ ಮತ್ತು ರಾಜಕೀಯ ದ್ವೇಷದ ಕೊಲೆ ಪ್ರಕರಣಗಳಲ್ಲಿ ತಾರತಮ್ಯ ನಡೆದಿದೆ. ಪರಿಹಾರ ಮತ್ತು ತನಿಖೆಯಲ್ಲಿ ಅನ್ಯಾಯ ಆಗಿದೆ. ಪ್ರವೀಣ್ ನೆಟ್ಟಾರು ಹತ್ಯೆಗೂ ಮೊದಲು ಬೆಳ್ಳಾರಿಯಲ್ಲಿ ಮಸೂದ್ ಹತ್ಯೆ ಆಗಿತ್ತು. ಪ್ರವೀಣ್ ಹತ್ಯೆಗೆ ಪ್ರತೀಕಾರವಾಗಿ ಸುರತ್ಕಲ್ನಲ್ಲಿ ಮಂಗಲಪೇಟೆಯ ಫಾಜಿಲ್ ಹತ್ಯೆ ನಡೆದಿದೆ. ಕಾಟಿಪಳದಲ್ಲಿ ಜಲೀಲ್ ಕೊಲೆಯಾಗಿದೆ. ಇದಕ್ಕೂ ಮೊದಲು ಬೆಳ್ತಂಗಡಿ ತಾಲೂಕಿನ ಕನ್ಯಾಡಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ದಿನೇಶ್ ಕನ್ಯಾಡಿ ಅವರ ಹತ್ಯೆಯಾಗಿತ್ತು. ಈ 5 ಕೊಲೆ ಪ್ರಕರಣಗಳ ಪೈಕಿ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣವನ್ನು ಮಾತ್ರ ಗಂಭೀರವಾಗಿ ಪರಿಗಣಿಸಿ NIA ತನಿಖೆಗೆ ವಹಿಸಿ UAPA ಕಾಯ್ದೆಯಡಿ ಆರೋಪಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿದೆ. ಆದರೆ 3 ಮುಸ್ಲಿಮರು ಮತ್ತು ಓರ್ವ ದಲಿತನ ಕೊಲೆ ಪ್ರಕರಣವನ್ನ ಕಡೆಗಣನೆ ಮಾಡಲಾಗಿದೆ. ಫಾಜಿಲ್ ಕೊಲೆ ಪ್ರಕರಣದ ಆರೋಪಿಯೊಬ್ಬ ಒಂದೇ ತಿಂಗಳಲ್ಲಿ ಜಾಮೀನು ಪಡೆದು ಬಿಡುಗಡೆಗೊಂಡಿದ್ದಾರೆ. ದಿನೇಶ್ ಕನ್ಯಾಡಿ ಹತ್ಯೆ ಆರೋಪಿ ಕೂಡ ಬೇಗನೆ ಜೈಲಿನಿಂದ ಬಿಡುಗಡೆಗೊಂಡಿದ್ದಾರೆ. ಸುರತ್ಕಲ್ನಲ್ಲಿ ಫಾಜಿಲ್ ಅವರನ್ನ ನಮ್ಮವರೇ ಕೊಲೆ ಮಾಡಿದ್ದು ಎಂದು ಸಂಘ ಪರಿವಾರದ ನಾಯಕ ಶರಣ್ ಪಂಪೇಲ್ ಅವರು ತುಮಕೂರಿನಲ್ಲಿ ನಡೆದಂತಹ ಸಭೆಯಲ್ಲಿ ಬಹಿರಂಗವಾಗಿ ಹೇಳಿದ್ರು. ಅವರೇ ವಿರುದ್ಧವೂ ಪೊಲೀಸರು ಕ್ರಮ ತೆಗೆದುಕೊಂಡಿಲ್ಲ. ಶರಣ್ ಪಂಪೇಲ್ ವಿರುದ್ಧ FIR ದಾಖಲಿಸಿ ಬಿಟ್ಟು ಬಿಡಲಾಗಿದೆ. ಕೂಡಲೇ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಮುಸ್ಲಿಂ ಸಮುದಾಯಕ್ಕೆ ನ್ಯಾಯವನ್ನು ದೊರಕಿಸಿಕೊಡುವಂತೆ ಸಾಹುಲ್ ಹಮೀದ್ ಆಗ್ರಹಿಸಿದ್ದಾರೆ. ಸ್ಪೀಕರ್ ಯುಟಿ ಖದರ್ ಅವರನ್ನ ಭೇಟಿಯಾದಂತಹ ನಿಯೋಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಪದಾಧಿಕಾರಿಗಳು, ಬೆಳ್ಳಾರಿಯ ಮಸೂದ್ ತಾಯಿ, ಕಾಟಿಪಳ್ಳದ ಜಲೀಲ್ ಕುಟುಂಬಸ್ಥರು ಮತ್ತು ದಿನೇಶ್ ಕನ್ನಡಿ ಅವರ ಪತ್ನಿ ಹಾಜರಿದ್ದರು. 4 ಕೊಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ಕೊಲೆಗಳು ನಡೆದವು. ಪ್ರವೀಣ್ ನೆಟ್ಟಾರು, ಬೆಳ್ಳಾರಿಯ ಮಸೂದು, ಮಂಗಲಪೇಟೆಯ ಫಾಜಿಲ್, ಕಾಟಿಪಳ್ಳದ ಜಲೀಲ್ ಮತ್ತು ದಿನೇಶ್ ಕನ್ಯಾಡಿ. 5 ಕೊಲೆಗಳಲ್ಲಿ 1 ಕೊಲೆಯನ್ನು ಮಾತ್ರ ಸರ್ಕಾರ ವಿಶೇಷ ಎಂದು ಪರಿಗಣಿಸಿ ಅವರಿಗೆ ಸೂಕ್ತ ಪರಿಹಾರವನ್ನು ನೀಡಿತು, ಸರ್ಕಾರಿ ಉದ್ಯೋಗವನ್ನು ನೀಡಿತು. ಆ ಕೇಸನ್ನು UAPA ಕಾಯ್ದೆಯಡಿಯಲ್ಲಿ ದಾಖಲು ಮಾಡಿಕೊಂಡು ಗಂಭೀರ ಪ್ರಕರಣದ ದಾಖಲಿಸಿ ಉಳಿದ 4 ಕೊಲೆ ಪ್ರಕರಣಗಳನ್ನು ಕಡೆಗಣಿಸಿ ನ್ಯಾಯ ನಿರಾಕರಣೆ ಮಾಡಲಾಯಿತು. ಈ 4 ಅದು 3 ಮುಸ್ಲಿಮರ ಮತ್ತು 1 ದಲಿತ ಕುಟುಂಬವನ್ನ ಕಳೆದ ಬಾರಿ ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸಿತ್ತು ಮತ್ತು 1 ಚಿಕ್ಕಾಸಿನ ಪರಿಹಾರವನ್ನು ಕೊಟ್ಟಿಲ್ಲ. ಪರಿಹಾರ ಬಿಡಿ, 1 ಸಾಂತ್ವನದ ಮಾತನ್ನು ಹೇಳಿಲ್ಲ. ಪ್ರವೀಣ್ ನೆಟ್ಟಾರ್ನ ಮನೆಗೆ ಆಗಮಿಸಿದಂತ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಅಲ್ಲೇ ಪಕ್ಕದಲ್ಲಿದ್ದ ಮಸೂದಿನ ತಾಯಿಯ ಕಣ್ಣೀರನ್ನು ಒರೆಸುವಂತಹ ಕೆಲಸವನ್ನ ಮಾಡಲಿಲ್ಲ. ಮಂಗಳಪೇಟೆಯ ಪ್ರವೀಣ್ ನೆಟ್ಟಾರ್ನ ಹತ್ಯೆಗೆ ಪ್ರತೀಕಾರವಾಗಿ ನಡೆದಂತಹ ಮಂಗಳಪೇಟೆಯ ಫಾಜಿಲ್ನ ಹತ್ಯೆ ಪ್ರಕರಣದಲ್ಲೂ ಸಹ 1 ಕಣ್ಣಿಗೆ ಬೆಣ್ಣೆ 1 ಕಣ್ಣಿಗೆ ಸುಣ್ಣ. ಕಳೆದ ಬಾರಿ ಪ್ರತಿಭಟನೆ ನಡೆದವು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ವತಿಯಿಂದ 1 ದಿನದ ಮೌನ ಪ್ರತಿಭಟನೆಯನ್ನು ಮಾಡಿದೆವು. ಸರ್ಕಾರಕ್ಕೆ ಕಿವಿಗೆ ಬೀಳಲಿಲ್ಲ. ಯಾವುದೇ ಒಂದು ಪರಿಹಾರವನ್ನು ಕೊಟ್ಟು ತಾರತಮ್ಯವನ್ನು ಮಾಡಿದೆ. ಉಳಿದ 4 ಕೊಲೆ ಪ್ರಕರಣಗಳಲ್ಲಿ ನ್ಯಾಯ ನಿರಾಕರಣೆ ಏನಾಗಿದೆ, ಆ 4 ಕೊಲೆ ಪ್ರಕರಣಗಳ ಮರು ತನಿಖೆ ಆಗಬೇಕು ಅಂತ ನಮ್ಮ ಆಗ್ರಹ ಇದೆ. ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಚಿವರಿಗೆ ಮತ್ತು ಅಲ್ಪಸಂಖ್ಯಾತ ವಿಭಾಗದ MLA ಅಧ್ಯಕ್ಷರಾದ ಅಬ್ದುಲ್ ಜಬ್ಬಾರ್ ಅವರಿಗೆ, ನಮ್ಮ ಗೌರವಾನ್ವಿತ ಸ್ಪೀಕರ್ ಅವರ UT ಖಾದರ್ ಅವರ ಮುಖಾಂತರ ಮನವಿಯನ್ನು ಇವತ್ತು ಸಲ್ಲಿಸಿದ್ದೇವೆ. ಈ ಮನವಿಯಲ್ಲಿ ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ, ಯಾವ ರೀತಿ ಪ್ರವೀಣ್ ನೆಟ್ಟಾರ್ನ ಹತ್ಯೆಗೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಸರ್ಕಾರ ಕೊಟ್ಟಿದ್ದು, ಅದೇ ರೀತಿ ಉಳಿದ 4 ಕೊಲೆ ಪ್ರಕರಣಗಳಲ್ಲಿ ಆ ಸಂತ್ರಸ್ತರಾದವರಿಗೆ 25 ಲಕ್ಷ ಪರಿಹಾರವನ್ನ ಸರ್ಕಾರ ತಕ್ಷಣವೇ ಕೊಡಬೇಕು. ಘೋಷಣೆ ಮಾಡಿದಂತಹ ಬಜರಂಗ ದಳದ ಮುಖಂಡ ಶರಣ್ ಪಂಪೇಲ್ನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. ಅವರು ಆಂಟಿಸಿಪೇಟೆಡ್ ಬೇಲ್ಗಾಗಿ ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ ರಿಜೆಕ್ಟ್ ಮಾಡಿತು. ಇವತ್ತಿಗೂ ಸಹ ಅವರಿಗೆ ಬೇಲ್ ಇಲ್ಲ, ತಿರುಗಾಡ್ತಾ ಇದ್ದಾರೆ. ಯಾವುದೇ ಕೇಸ್ ಆಗಿಲ್ಲ, ವಿಚಾರಣೆ ಆಗಿಲ್ಲ, ಬಂಧನ ಆಗಿಲ್ಲ. ತಕ್ಷಣ ಅವರ ಮೇಲೆ UAPA ಕಾಯ್ದೆಯಡಿ ಕೇಸು ದಾಖಲು ಮಾಡಬೇಕು ಮತ್ತು ಅವರನ್ನು ಅರೆಸ್ಟ್ ಮಾಡಬೇಕು, ತನಿಖೆಗೆ ಒಳಪಡಿಸಬೇಕು ಅಂತ ನಮ್ಮ ಆಗ್ರಹ ಇದೆ.